ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ. ಹಾಳೆ ಎಲ್ಲ ರಿಪೇರಿ ಎಲ್ಲ ಮಾಡಲಿಕ್ಕೆ ಉಂಟು. ಅದೆಲ್ಲ ಕೆಲಸ ಆದಮೇಲೆ ಇವತ್ತು ಬೆಳಿಗ್ಗೆ ತಿಂಡಿದೆಲ್ಲ ಬ್ರೇಕ್ಫಾಸ್ಟ್ ಇದೆಲ್ಲ ಕೆಲಸ ಸ್ಟಾರ್ಟ್ ಮಾಡೋದು. ಅಂದರೆ ಹಾಳೆ ಅನ್ನೋದು ಬೆಳಿಗ್ಗೆ ನಾವು ಸರಿ ಮಾಡಿ ಇಡಬೇಕು. ಇನ್ನು ಇಲ್ಲದ್ರೆ ಅದಕ್ಕೆ ನೀರು ಕಜೆಲ್ಲ ಆಗ್ತದೆ. ಹನಿ ಎಲ್ಲ ಮಳೆ ಇದು ಮೈಂದಿನ ಹನಿ ಎಲ್ಲ ಬೀಳುವಾಗ ಹಾಗೆ ಅದು ಧರ್ಮಕ್ಕೆ ಹಾಳಾಗ್ತದೆ. ಸುಮ್ಮನೆ ಅದು ಹಸುಗಳಿಗೆ ಕೊಟ್ಟರೆ ಆರೋಗ್ಯಕ್ಕೆ ಸಹ ಒಳ್ಳೆಯದಲ್ಲ. ಹಾಗೆ ಅದನ್ನು ಚಂದ ಮಾಡಿ ಕಟ್ಟಿಡಲಿಕ್ಕೆ ಇದೇ ಹೊತ್ತಾಗಬೇಕಷ್ಟೇ. ಹಾಗೆ ಇದೆಲ್ಲ ಕೆಲಸ ಆದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋದು. ಹಾಗೆ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ ಅಂತ ನೋಡಬೇಕಾದ್ರೆ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಸೊ ಲೆಟ್ ಅಸ್ ಸ್ಟಾರ್ಟ್, ಬನ್ನಿ ಫ್ರೆಂಡ್ಸ್. ಇಲ್ಲೆಲ್ಲ ಹಾಳೆದು ರಾಶಿ ಉಂಟಲ್ಲ, ಇದನ್ನೆಲ್ಲ ನಾವು ಬೆಳಿಗ್ಗೆ ಕಟ್ಟಿಡಬೇಕು. ಇಲ್ಲಿ ಹೀಗೆ ಇಟ್ಟರೆ ಇದು ಧರ್ಮಕ್ಕೆ ಹಾಳಾಗ್ತದೆ. ಕಟ್ಟಿ ಇಟ್ಟರೆ ಒಳಗೆ ಹಸುಗಳಿಗೆ ಹಾಕ್ಲಿಕ್ಕೆ ಆಗ್ತದೆ ಬೇಕಾಗುವಾಗ. ಹಾಗೆ ಹಾಳೆಯನ್ನು ನಾವು ಬೆಳಿಗ್ಗೆ ಮಾತ್ರ ಮುಟ್ಲಿಕ್ಕೆ ಆಗೋದು. ಅಂದರೆ ಸ್ಮೂತ್ ಇರ್ತದೆ, ಚಂದ ಮಾಡಿ ಕಟ್ಟಿ ಇಡ್ಲಿಕ್ಕೆ ಆಗ್ತದೆ. ಆಗ ನೋಡಿ ಈ ಥರ ಇಟ್ಟುಕೊಂಡು ಬರಬೇಕು ಒಂದೊಂದನ್ನೇ, ಎಷ್ಟು ಚಂದ ಇಡ್ಲಿಕ್ಕೆ ಆಗೋದು. ಈ ಹಾಳೆಗೆ ಉಂಟಲ್ಲ, ಸೇಲ್ ಮಾಡೋದಾದರೆ ಒಂದು ಹಾಳೆಗೆ ಈಗ 2 ರೂಪಾಯಿ ಹಾಗೆಲ್ಲ ತಗೊಳ್ತಾರಂತೆ. ಆದರೆ ಅದು ಹೀಗೆಲ್ಲ ಅರ್ಧ ಎಲ್ಲ ಇರ್ಬಾರ್ದು. ಇದೆಲ್ಲ ನಮ್ಮ ಹಸುಗಳು ಅರ್ಧ ತಿಂದು ಎಲ್ಲ ಬಿಟ್ಟದಲ್ಲ, ಹಾಗಾದರೆ ತಗೊಳ್ಳೋದಿಲ್ಲ. ಸರಿಯ ಹಾಳೆಯನ್ನೆಲ್ಲ ತಗೊಳ್ತಾರೆ. ನನ್ನ ಹಾರ್ವೆಸ್ಟಿಂಗ್ ಇದು ಕೆಸುವಿನ ಗೆಡ್ಡೆ, ಅಂದರೆ ಕಾಟು ಕೆಸು ಅಲ್ಲ, ಇದು ಸ್ವಲ್ಪ ಕಷಿ ಕೆಸು. ಹಾಗಂತ ಇದು ಕರಿ ಕೆಸು ಸಹ ಅಲ್ಲ, ಇದು ಹಾಲು ಕೆಸು ಅಂತ ಹೇಳ್ತಾರಲ್ಲ ಅದರದ್ದು ಗೆಡ್ಡೆ. ಮತ್ತು ಸ್ವಲ್ಪ ಅರಶಿನ ಕೊಂಬು ಸಹ ಎಲ್ಲ ತೆಗೆದಿದ್ದೇನೆ ನೋಡಿ. ಇದು ಹಾಗೆ ಬಿಟ್ಟರೆ ಮಣ್ಣಾಗಿ ಹೋಗ್ತದೆ. ನೋಡ್ಬೇಕೀಗ ಹೇಗೆ ಉಂಟು ಇದರದ್ದು ಅಂತ. ಸಿಪ್ಪೆ ಎಲ್ಲ ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ತುಂಬ ಕೆಲಸ ಉಂಟು. ಇದರದ್ದು ಇಷ್ಟು ಭಾಗ ನೆಲದಲ್ಲಿ ಅಡಿಯಲ್ಲಿ ಉಂಟು ಇನ್ನೂ ಸಹ. ಅದನ್ನು ತೆಗಿಬೇಕು. ಒಂದು ಇಷ್ಟು ಮಾತ್ರ ನಮಗೆ ಯೂಸ್ ಮಾಡಲಿಕ್ಕೆ ಆಗೋದು. ಇದು ಮೇಲೆದೆಲ್ಲ ಎಲ್ಲ ತೆಗಿಲಿಕ್ಕೆ ಆಗಲಿಲ್ಲ, ಇನ್ನು ಸಹ ಬಾಕಿ ಉಂಟು. ಹಾಗೆ ನಾನು ಅರಶಿನ ಗೆಡ್ಡೆಗಳನ್ನು ಬೇಕಾದಷ್ಟು ಕಿತ್ತು ಅದರಲ್ಲಿ ಉಳಿದ ಗಿಡಗಳನ್ನು ನಮ್ಮ ಮನೆ ಎದುರು ನನ್ನದುಂಟಲ್ಲ ಕಿಚನ್ ಗಾರ್ಡನ್ ಒಂದು, ಅಲ್ಲಿ ಹೋಗಿ ನೆಡುವ ಅಂತ ಡಿಸೈಡ್ ಮಾಡಿ ಅಲ್ಲಿಗೆ ತಗೊಂಡೆಲ್ಲ ಬಂದಿದ್ದೇನೆ. ಸೊ ನನಗೆ ಆಮೇಲೆ ಗೊತ್ತಾಯಿತು ಇದು ಅರಶಿನ ಗೆಡ್ಡೆ ತೆಗಿಲಿಕ್ಕೆ ಇದೆಲ್ಲ ಸರಿಯಾದ ಟೈಮು. ನಾವು ಜೂನಲ್ಲಿ ಹಾಕಿದರೆ ಅದನ್ನು ನೆಕ್ಸ್ಟ್ ಏಪ್ರಿಲ್ನಲ್ಲಿ ತೆಗೆಯುವುದು ಅಂತ ಹೇಳಿ. ಬಟ್ ನಾನು ತೆಗೆದದ್ದು ಸ್ವಲ್ಪ ಬೇಗ ಆಯಿತು. ಇಟ್ಸ್ ಓಕೆ, ನೆಕ್ಸ್ಟ್ ಇಯರ್ಗೆ ಆಗುವಾಗ ಸರಿ ಮಾಡುವ. ಈಗ ಇದನ್ನು ನೆಟ್ಟು ಇದರಲ್ಲಿ ಪುನಃ ಗೆಡ್ಡೆ ಯಾವಾಗ ಬೆಳೀತದೆ, ಹೇಗೆಲ್ಲ ಆಗ್ತದೆ ಅಂತ ಒಂದು ನಮಗೆ ಆದ ಹಾಗೆ ಸಾಕ್ತದಲ್ಲ. ಸೊ ನೋಡುವ ಇದರಲ್ಲಿ ಗೆಡ್ಡೆ ಆಗಿ ನೆಕ್ಸ್ಟ್ ನಮಗೆ ಮಳೆಗಾಲದಲ್ಲಿ ಸಿಗ್ತದಾ ಅಥವಾ, ಅಂದರೆ ಈ ಅರಶಿನ ಗೆಡ್ಡೆ ಬೆಳಿಲಿಕ್ಕೆ ಬೇಕಾದಂತಹ ಮ್ಯಾಕ್ಸಿಮಮ್ ಟೈಮ್ ಅಂದರೆ 8 ಮಂತ್ಸ್ ಅಂತೆ. ಅದೇ ಈಗ ಬೇರೆ ಬೇರೆ ನಮೂನೆಯ ತಳಿಗಳೆಲ್ಲ ಬಂದಿದೆ ಅಂತೆ. ಅದರಲ್ಲಿ ಕೆಲವು 5 ರಿಂದ 6 ತಿಂಗಳೊಳಗೆ ಬೆಳೆ ಸಿಗ್ತದಂತೆ. ಸೊ ಇದಕ್ಕೆಲ್ಲ ಫಾರಿನಲ್ಲೆಲ್ಲ ತುಂಬ ಡಿಮಾಂಡ್ ಉಂಟದೆ. ಅದು ಎಷ್ಟೋ ಆರೆಂಜ್ ಕಲರ್ ಬರ್ತದೆ, ಅಷ್ಟು ಅದರಲ್ಲಿ ಕರ್ಕ್ಯೂಮಿನ್ ಅಂಶ ಜಾಸ್ತಿ ಇರುವುದು ಅಂತ ತಜ್ಞರ ಅಭಿಪ್ರಾಯ. ಸೊ ಅಂಥದಕ್ಕೆ ಜಾಸ್ತಿ ಡಿಮಾಂಡ್ ಅಂತೆ. ಹಾಗೆ ಇದರಲ್ಲಿ ಎಂತ ಹೇಳಿದರೆ ಇದರಲ್ಲಿ ಎಷ್ಟು ತಳಿಗಳೆಲ್ಲ ಉಂಟು ಗೊತ್ತಿಲ್ಲ ನಮಗೆ, ಇದರ ಬಗ್ಗೆ ನಾಲೆಜೇ ಇಲ್ಲಲ್ಲ. ಅತ್ಯಧಿಕ ಪ್ರಮಾಣ ಬೆಳೆಯುವುದು ನಮ್ಮದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ಅಂತೆ. ಹಾಗೆ ಬಳಕೆ ಸಹ ಇಲ್ಲಿ ಅದೇ, ಮತ್ತು ರಫ್ತಿಗೆ ಹೋಗ್ತದಂತೆ ಫಾರಿನ್ ಕಂಟ್ರೀಸಲ್ಲಿ ಎಲ್ಲ. ಕ್ಯಾನ್ಸರ್ಗೆ ಮದ್ದಿಗೋಸ್ಕರ ಇದು ಹೋಗ್ತದಂತೆ. ಅದೇ ಅದನ್ನು ಬೇಯಿಸುವಾಗ ಯಾವುದು ಜಾಸ್ತಿ ಆರೆಂಜ್ ಕಲರ್ ಆಗ್ತದೆ ಅದರಲ್ಲಿ ಕರ್ಕ್ಯೂಮಿನ್ ಅಂಶ ಜಾಸ್ತಿ ಇರುವುದು ಅಂತ ಅವರ ಒಂದು ಅಭಿಪ್ರಾಯ ಅಂತೆ. ಹಾಗೆ ಅಂತಹ ತಳಿಗೆ ಭಾರಿ ಡಿಮಾಂಡ್ ಅಂತೆ. ನಮಗೆ ಸಾಮಾನ್ಯ ಜನಗಳಿಗೆಲ್ಲ ನೋಡುವಾಗ ಎಲ್ಲ ಅರಶಿನ ಗೆಡ್ಡೆ ಸಹ ಸೇಮ್ ಕಾಣ್ಬೋದಲ್ಲ, ಹಾಗೆಲ್ಲ ಅರಶಿನ ಗೆಡ್ಡೆಯ ವಿಷಯಗಳು. ಸೊ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟಿಗೆ ಸಜ್ಜಿಗೆ. ಈ ಸಜ್ಜಿಗೆ ಅಂದರೆ ಉಂಟಲ್ಲ, ನನಗೆ ಸ್ವಲ್ಪ ಸಹ ಇಷ್ಟ ಇಲ್ಲ. ಸಣ್ಣದಿರುವಾಗೆಲ್ಲ ಉಂಟಲ್ಲ, ನಾವು ಸಣ್ಣದಿರುವಾಗ ನಮ್ಮ ಅಮ್ಮನಿಗೆ ಹೆಲ್ತ್ ಹುಷಾರೇ ಇರ್ತಿರ್ಲಿಲ್ಲ ಯಾವಾಗಲೂ ನೋಡಿದ್ರು ಸಹ.
ಆಗ ಅಪ್ಪ ಬೆಳಿಗ್ಗೆ ನಮಗೆ ಇದೇ ಸಜ್ಜಿಗೆ ಮಾಡಿ ಕೊಡೋದು. ಅವರು ಹೋಟೆಲಲ್ಲಿ ಇದ್ದವರು, ಅವರು ಮಾಡುವ ಸಜ್ಜಿಗೆ ಅಂತ ಹೇಳಿದರೆ ಅದಕ್ಕೆ ಒಂದಷ್ಟು ಡಾಲ್ಡ ಎಲ್ಲ ಸುರಿದು ಕ್ಯಾಬೇಜ್ ಎಲ್ಲ ಹಾಕಿ ಅದು ಪಸೆ 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 ಆಗಿರೋದಾಯ್ತು. ಅದನ್ನು ನೋಡುವಾಗಲೇ ಇಲ್ಲಿ ನಮಗೆ ಹೊಟ್ಟೆ ನೋವು. ನಾನು ಮತ್ತೆ ಅದನ್ನು ಟಿಫಿನಿಗೆ ಸಹ ಅದನ್ನೇ ಕೊಂಡೋಗೋದು. ಕೊಂಡೋಗಿ ಆದಮೇಲೆ ನನ್ನ ಫ್ರೆಂಡ್ಸ್ ಯಾರಿಗಾದರೂ ಅದನ್ನು ಕೊಟ್ಟು ಅವರು ತಂದಂತಹ ಟಿಫಿನನ್ನು ನಾನು ಶೇರ್ ಮಾಡೋದು. ಅವರಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು ತಿನ್ನಲಿಕ್ಕೆ, ನನಗೆ ಅಷ್ಟು ಇಷ್ಟವೇ ಆಗ್ತಾ ಇರಲಿಲ್ಲ ಅಂತ. ಹಾಗೆ ಈಗ ಸಹ ಆ ಒಂದು ನೆನಪಿನಿಂದ ನನಗೆ ಈ ಸಜ್ಜಿಗೆ ತಿಂದರೆ ನನಗೆ ಆಗುವುದೇ ಇಲ್ಲ ಅಂತ. ಆದರೆ ಇವತ್ತು ಎಂತಾಯ್ತು ಹೇಳಿದರೆ, ನಾನು ಅಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟೆಲ್ಲ ಹೊರಗೆ, ಅಲ್ಲಿ ಉಂಟಲ್ಲ ನನಗೆ 10 ಗಂಟೆ ಆದದ್ದೇ ಗೊತ್ತಾಗಲಿಲ್ಲ ಅಂತ. ಹಾಗೆ ನೀರು ದೋಸೆಗೆಲ್ಲ ಅಕ್ಕಿ ನೆನೆ ಹಾಕಿದ್ದೆ. ಆದರೆ ಎಂತ ಮಾಡೋದು, ಅದನ್ನು ಇನ್ನು ಕಡಿತಾ ಕೂತ್ಕೊಂಡ್ರೆ ಆಗಲಿಕ್ಕಿಲ್ಲ, ಕೆಲಸದವನಿಗೆ ಲೇಟ್ ಆಗ್ತದೆ ಅಂತ ಹೇಳಿ ರಪ್ಪ ಸಜ್ಜಿಗೆ ಮಾಡಿದ್ದು. ಇದೊಂದು 20 ನಿಮಿಷದ ಕೆಲಸ ಅಲ್ವಾ, ಹಾಗೆ ನನಗೆ ಮಾತ್ರ ತಿನ್ನಲಿಕ್ಕೆ ಮನಸ್ಸಿಲ್ಲ ಇದನ್ನು. ಇವತ್ತು ಉಂಟಲ್ಲ ನಮ್ಮ ಗೋಪರಿವಾರವನ್ನು ಗುಡ್ಡೆಯಲ್ಲಿ ಕಟ್ಟಿದ್ದೇನೆ. ಅವಳೊಬ್ಳು ಒಂದು ರಬ್ಬರ್ನ ಮರಕ್ಕೆ ಸುತ್ತಲೂ ಹಾಕಿ ಬೊಬ್ಬೆ ಹೊಡಿತಾ ಇದ್ದಾಳೆ. ಹಾಗೆ ಈಗ ಚೇಂಜ್ ಮಾಡಲಿಕ್ಕೆ ಬಂದದ್ದು. ಇವತ್ತು ಉದ್ದ ಹಗ್ಗ ಮಾಡಿದ್ದೇನೆ ಇಲ್ಲಿ, ಹಾಗೆ ಅದು ಸುತ್ತು ಹಾಕಿದ ಹಾಗೆ ಅವಳು ಸುತ್ತು ಬಾಡನ್ನ ಜಾಯ ಮಾರೈತಿ. ನಮ್ಮ ಹಸುಗಳನ್ನೆಲ್ಲ ಚೇಂಜ್ ಮಾಡಿ ಎಲ್ಲ ಆಯಿತು. ಇನ್ನೊಂದು ಸ್ನಾನ ಎಲ್ಲ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು. ಇವತ್ತೇನಾಯಿತು ಗೊತ್ತಾ, ಮಧ್ಯಾಹ್ನ ಅಡಿಗೆ ಸಹ ಏನು ಮಾಡಲಿಲ್ಲ ನಾನು. ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು ಒಂದು ಫಂಕ್ಷನಿಗೆ. ಹಾಗೆ ಮಧ್ಯಾಹ್ನ ಅಡಿಗೆ ಸಲ ಇದೆಂತ ಗೊತ್ತಾ, ರಬ್ಬರಿದ್ದು ಹಾಲು ಕೊಂಡೋಗ್ಲಿಕ್ಕೆ ಬಂದದ್ದು ಲಾರಿ. ಅಷ್ಟು ಸ್ವಲ್ಪ ರಬ್ಬರ್ ಉಂಟಲ್ಲ, ಅದು ಒಬ್ಬರು ಇದು ಮಾಡ್ತಾರೆ. ಇವತ್ತಿನ ಒಂದು ಗಮ್ಮತ್ತ ಅವಸ್ಥೆ ಅಂತ ಹೇಳಿದರೆ, ಸಾಧಾರಣ ಮಧ್ಯಾಹ್ನ ಮೇಲೆ ರಾತ್ರಿವರೆಗೆ ಸಹ ನಾನೊಂಥರ ಲೇಸಿಯಾಗಿಯೇ ದಿನ ತೆಗೆದೆ. ಇದುಂಟಲ್ಲ ನಾನು ಅಡಿಗೆ ಕೋಣೆದು ಒರೆಸುವ ಬಟ್ಟೆ, ನನ್ನ ಒಂದು ಹಳೆಯ ಪ್ಯಾಂಟ್, ಇದರಲ್ಲಿ ಎಂತ ಗೊತ್ತುಂಟು, ಇಡೀ ಇರುವೆ ಅಂತ ಮನೆಯಲ್ಲಿ ಮಿಕ್ಸಿಯಲ್ಲಿ ಮತ್ತು ಗ್ರೈಂಡರಲ್ಲಿ ಮತ್ತು ಸ್ಟವ್ವಲ್ಲಿ ಎಲ್ಲ ಕಚ್ಚಿರುವೆಗಳು ಬಂದಿದೆ ಅಂತ. ಅಂದರೆ ಹೊರಗೆ ಎನ್ವೈರ್ಮೆಂಟು ಸ್ವಲ್ಪ ಉಷ್ಣ ಆಗಿದೆ, ಭೂಮಿ ಅಡಿ ಬಿಸಿ ಆಗಿದೆ, ಎಂತ ಗೊತ್ತಿಲ್ಲ, ಎಲ್ಲ ಆಹಾರ ಸಂಗ್ರಹಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ. ಇಲ್ಲಿ ನನ್ನ ಬೆಕ್ಕಿನ ತಟ್ಟೆಗೆ ಸಹ ಫುಲ್ ಇರುವೆ. ಅವಳ ಮಕ್ಕಳ ತಟ್ಟೆ ಹೊರಗಡೆ ಉಂಟಲ್ಲ, ಇದು ಅವಳಿಗೆ ಮಾತ್ರ ನಾನು ಹಾಲು ಹಾಕೋದು. ಹಾಗೆ ನನ್ನ ಇಡೀ ಚಳಿ ಬಿಡಿಸಿದೆ ಬೆಳಿಗ್ಗೆದು ಮಧ್ಯಾಹ್ನ ನಂತರ ಸಂಜೆವರೆಗೆ. ನನ್ನ ಲೇಸಿನೆಸ್ಸಿಗೆ ಉಂಟಲ್ಲ ಸರಿ ಮದ್ದು ಅರ್ದಿದೆ ಈ ಪ್ರಕೃತಿ ಅನ್ನೋದು. ಅಂಟಿ ನೋಡಿ ಅಂತೆ ಅವನನ್ನು ಸುಸ್ಸು ಮಾಡಲಿಕ್ಕೆ ಕರ್ಕೊಂಡು ಹೋದದ್ದು. ಹಿಂದೆ ಬರುವಾಗ ಒಂದು ಕೋಲು ಇಟ್ಕೊಂಡು ಬಂದ ಬಾಯಲ್ಲಿ, ಅದನ್ನು ನೋಡಿ ಕಟ್ ಮಾಡಿ ಹಾಕಿದ್ದು. ಈಗ ನೋಡಿ ಮಲಗುದು, ಸುರುಂಟಿ ಮಲಗುದು. ಬಂಟಿ ಪೊದೆ ಪೂಡ, ಬಂಟಿ ಕೊಂಚ ಪೊದೆ ಪಾಡ್ಗನ ನೋಡಿ. ಇಲ್ಲೆಲ್ಲ ಎಂತೆಲ್ಲ ತಿಂತಾನೆ, ಮತ್ತೆ ನೋಡಿ ತುರಿಸಿಕೊಳ್ಳೋದು. ಅದೊಂದು ಪ್ರಾಬ್ಲಮ್ ಅಂತ ಅವನಿಗೆ, ಫುಡ್ ಅಲರ್ಜಿ. ಅದಕ್ಕೆ ಅವನನ್ನು ಅಷ್ಟು ಸಹ ಕೇರ್ಫುಲ್ಲಾಗಿ ನೋಡಿಕೊಳ್ಳೋದು ನಾವು. ಬಂಟಿ ಪೊದೆ ಪೋಡ ಮಗ ಎಂತವಾ ಬಿಸ್ಕೆಟ್ ಅತ್ತಮ್ಮ ಒಂದು ಬಂಟಿಗೆ ಪೊದೆಪು ನೋಡಿ. ನಾನು ಎಲ್ಲ ಮಡಿಚಿ ಎಲ್ಲ ಚಂದ ಮಾಡಿ ಇಟ್ಟದೀನಿ, ಬೇಡ ಇದು ಮಳೆಗಾಲಕ್ಕೆ ಅಂತ. ಅಲ್ಲೇ ನೋಡಿ ಅವ ನೋಡುದು, ಹಾಗೆ ಅವನಿಗೆ ಹಾಕುವಾದ ತಂದದ್ದು. ಪಾಪ ಸುರುಂಟಿ ಮಲಗಿದ್ದ. ಅವು ಬೆತ್ತು ಪೋ ಕತೋಣು ಪೋ ಬಲ, ಅವು ಬೆತ್ತ ಮುಳ್ಕತೋಣು. ಹಾಂ ಚಾಚಿ ಜೋಯ್ ಬಂಟಿ ಜೋ 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 ಇಂಕೆ ಕತೋಣು ಫಸ್ಟ್ ಕತೋಣು. ಹಾಂ ಜೋ 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 ಬಂಟಿ ಜೋ 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 ಪೊದೆಪ್ಪು ಪಾಡೋಡ ಬಾಲೆಗೆ ಪೊದೆಪ್ಪು ಪಾಡ್ಕನ ಬೆಲೆ. ಏ ಬಂಟಿಯನ್ನು ನೋಡಿ ಇಲ್ಲಿ ಚಾಚಿ. ಬಂಟಿ ಗುಡ್ ನೈಟ್ ಪಣ, ಗುಡ್ ನೈಟ್ ನಮ್ಮಂತ ಜಾಯ್ ತಂದು ಕೋಲು ಚಾಚಿ. ಜೋ 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 ಗುಡ್ ನೈಟ್ ಮಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಂಟಿ ಪಣ ಬಂಟಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಗುಡ್ ನೈಟ್. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಬಂಟಿ ಹೇಳ್ತಾ ಇದ್ದಾನೆ. ಸೊ ನಮಗೆ ವ್ಯೂಸ್ ಎಲ್ಲ ತುಂಬ ಕಡಿಮೆ ಆಗ್ತಾ ಉಂಟು. ಪ್ಲೀಸ್ ನಿಮ್ಮ ಒಂದು ಸಹಕಾರ ಯಾವಾಗಲೂ ಇರಲಿ, ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇದ್ದಾನೆ. ಗುಡ್ ನೈಟ್, ಟೇಕ್ ಕೇರ್.